ಹಾಯ್ ನಮಸ್ಕಾರ ಮಾತೆರೆಗ್ಲ ಎಂಕಲ್ ಪೋಂದಲ್ಲ ಕೆರಾಡಿ ಮೂಡುಗಲ್ಲು ಕೇಶವನಾಥೇಶ್ವರ ಟೆಂಪಲ್ಗೆ ಫಸ್ಟ್ ಟೈಮ್ ಪೋಪಿನ್ ಮಾತೇರ್ಲ ದೇವಸ್ಥಾನ ಎಂಚೊಂದೊಂದು ತೂಕ ಪೋಯ್ ಮಾತೇರ್ಲ ಕಾರ್ ಪೋಯ್ ಕುಟುಂಬ ಸಮೇತ ಪೋಂದಲ್ಲ ನನಗೆ ಎಂಚ ಗೊತ್ತಾ ಪ್ಲೇಸ್ ಮೋಲ್ ಬನ್ನಿ ನಾನು ಬನ್ನಿ ಈ ಬನ್ನಿ ಇಷ್ಟ ಮಾಡ್ಬೋದು ರೀಸೆಂಟ್ ಬನ್ನಿ ಮಾಡಿ ಮರಣಿ ಆರು ಫೋಟೋ ಕೊಚ್ಚಿ ಪೋಯರು ಗುಹೆ ಉಂಟು ಐತೆ ನೀರುಂಟು ನೀರು ಮೀನುಂಟು ನಾಲ್ಕು ಇದು ಗುಣ ದೇವಸ್ಥಾನ ಕೇರೆಪುರ ಉಂಡು ಬಂದ್ ಪೇರು ಅಂದ ಅವು ಆರು ಬನ್ನಿ ಅಶುದ್ಧ ಅಡ್ಕೊಂಡ ಅವು ಪುರ ತೋಡ್ತೀನಿ ಅಂಚೆಲ್ಲ ಬಂಡೇರು ಕೇರೆಪುರನ ನೀರಿಗೆ ಬಾರಿ ಪರಾತ ದೇವಸ್ಥಾನ ಇತಿಹಾಸ ಗೊತ್ತಿತ್ತು ಆಯ್ತಾ ಇತಿಹಾಸ ಹಿಸ್ಟ್ರಿ ಗೊತ್ತುಂಡ ನಮ್ಮ ಎತ್ತು ಬರ್ತಾನೆ ಮಲ್ಬಾರ್ದು ಗೊತ್ತಿಜ್ಜೆ ಯಾನ ಪೋತು ಜತ 27 ಕಿಲೋಮೀಟರ್ ನಮ್ಮ ಇತ್ತೆ ಒಲ್ಪಲ್ಲ ಸ್ಟ್ರೈಟ್ ಬೈ ಮತ್ತೆ ಕುಂದಾಪುರ ಏನಪ್ಪ ಬರ್ಬೋದು ಮೂಡುಗಲ್ಲು ಕೇಶವನಾಥೇಶ್ವರ ಟೆಂಪಲ್ ಬಾಡ್ ನೆಕ್ಸ್ಟ್ ಇತ್ತೆ ದಿಕ್ಕು ನಾವು ಒಂದು ತುದೆ ಉಂಡೆ ತಾಯಿ ಅವದಿಕ್ಕು ತೀರ್ಥ ಅರ್ಥ ಮಾಡ್ರೆ ರಿಷಬ್ ಊರ್ಗೆದಾ ಕೆರಾಡಿ ಅಕಲ್ ಶೂಟಿಂಗ್ ಅನ್ನ ಏನಾಯ್ತು KFC ಎಂಚಿನ ಪುದಾರ್ದಿ ಇದ್ದೀರ ಅದ KFC ಕೆರಾಡಿ ಫಿಲ್ಮ್ ಎಂಚಿನ ಮಾರಕಲ್ಲ KFC ಎಂಚಿನ ಇದ್ದೀರ KFS Take the next right onto Kambika, ಕೆರಾಡಿ ಫಿಲ್ಮ್ ಸೆಟ್ KFSಗೆ ಕೆರಾಡಿ ಫಿಲ್ಮ್ ಸೆಂಟರ್ ಬನ್ನಿ ಮಾಡಿ ಮೂಲ ಸೆಟ್ ಬನ್ನಿ ಸೆಂಟರ್ ಬನ್ನಿ KFC ಅದನ್ನ ಕೆರಾಡಿ ಫ್ರೈಡ್ ಚಿಕನ್ ಒಂದು ಮಾರ್ನ ಕಟ್ಟಿ ಮೂಲಂಗಿನೇ ಕೆರಾಡಿ ಫ್ರೈಡ್ ಚಿಕನ್ ಅಲ್ಲೇ ತಿನ್ಪಿನ ಎಂಕಲ್ ಇತ್ತೆ ಗಾಡಿ ಎಂಕಲ ಉಂತಾದು ಇತ್ತೆ ಟ್ರಕ್ಕಿಂಗ್ ಪೋಂದುಲ್ಲ ಗಾಡಿ ಮಿತ್ತು ಪೋಯಿಜ್ ಎಂಕಲ ಗಾಡಿ ವೈ ದಿನ ಜಾಸ್ತಿ ಅನ್ ಪೂರ ತೋರದಕ್ಕಲ್ಲಿ ಎತ್ತೀರ್ ನಡ್ತಾ ಹೋಗ್ತೀನಿ 2 ಕಿಲೋಮೀಟರ್ ಉಂಡು ಬಂದ್ಪೇರು ನಾನು ತೂಡ್ ಅದೇ ತಚ್ಚು ಎಂಚ ಹೋಗಿನಮ್ಮ 2 ಕಿಲೋಮೀಟರ್ ನಡಪನಾಗ ಒಂಜಿ ಲೆಕ್ಕ ಬಾಲೆ ಪೂರ ಪತ್ತೊಂದು ಇತ್ತೇನೆ ಪ್ರಾಣಿತೆರೆಗೆ ಜಾಗೆ ಬರ್ಪುಂಡು ನಾನು 2 ಕಿಲೋಮೀಟರ್ ಪೋಯಿನ ಮಕ್ಕ ತೂಡವು 2 ಜನ ಪಿರಾಡು ಬೂರ್ದೇರ್ ತಕ್ಷಣ ಗಾಡಿ ಇಡ್ಪೋಯೇನಮ್ಮ ಎರ್ನ ಟ್ಯಾಂಕರ್ ಅವು ಮೋಡ ಸೀರಾ ಪಾದಯಾತ್ರೆ ಅಂಕಲ್ನ ದೇವಸ್ಥಾನ ಮುಂತಲ್ಲಿ ಪಾದಯಾತ್ರೆ ಮಾಡ್ಕೊಂಡ್ಬಿಡ್ಲ ಇದೆಲ್ಲ ಮಾತಾಡ್ಲ ಬಲ್ಲೆ ಬಾರಿ ದೇವಸ್ಥಾನ 4 ಕಿಲೋಮೀಟರ್ ನಡತಾ ಕಾಡು ನಡುಟು ಇಷ್ಟ ತಿಕ್ಕಿನ ಸ್ವಲ್ಪ ಒಂದಲ್ಲಿ ಕಾಡು ಪ್ರಾಣಿಲ್ ಪೂರ ಬರ್ಪನ್ಗೆ ಎಂಕಲ್ ನಡ್ತೊಂಬ ಇದ ಫೈನಲಿ ನಮ್ಮ ದೇವಸ್ಥಾನ ರೀಚ್ ಆಯ್ತಾ 5 ಕಿಲೋಮೀಟರ್ ನೀರು ಬನ್ನಿ ಉಲೈ ಫೈನಲಿ ದೇವಸ್ಥಾನ ಬತ್ತ 5 ಕಿಲೋಮೀಟರ್ ಅಂಡ್ಗೆ ನಡತಿನ ಒಂದೇ ದೇವಸ್ಥಾನ ತೂಕ ಪೈ ಉಲೈಡ್ ಎಂಚೊಂಡೊಂದು
ಎಲ್ಲ ಗಾನೆ ಗಟ್ಟಿ ಆಂಟಿ ಬತ್ತಳ ಕೈ ಗೊರ್ಚಿಪೈ ಮತ್ತೆ प्रदीप नाम यस्य भवति नक्षत्रे तुलाराशि जाताय ಈ ಗುಹೆ ನ್ಯಾಚುರಲಿ ಎಷ್ಟು ನ್ಯಾಚುರಲ್ ಅಂದರೆ ಒಳಗಡೆ ಹೋಗಿ ಕಸ ಗುಡಿಸೋದು ಬೇಡ, ಬಲೆ ತೆಗೆಯೋದು ಬೇಡ, ಬಣ್ಣ ಹಚ್ಚೋದು ಬೇಡ, ಕಟ್ಟಡ ಕಟ್ಟೋದು ಬೇಡ, ನೀರನ್ನು ಬಾವಿ ಕಟ್ಟೆಗೆ ಒತ್ಕೊಂಡು ಬರೋದು, ಅಲ್ಲೇ ಇರುವ ನೀರನ್ನು ಹಾಕಿ ಪೂಜೆ ಮಾಡೋದು. ಮತ್ತು ನಮ್ಮ ಪೂಜೆಯೂ ಬೇಕಿಲ್ಲ ಅಂತೆ ದೇವರಿಗೆ, ಯಾಕಂದರೆ ಅದು ಸ್ಥಾಪನೆ ಆಗಿರುವ ಲಿಂಗ, ಅದಕ್ಕೆ ನಾವು ಪೂಜೆ ಮಾಡೋದು. ಮೂಲ ಲಿಂಗಕ್ಕೆ ಅದೇ ನೀರಾಗಿ ನೀರು ಹರಿದು ಬಂದು ಅಭಿಷೇಕ ಆಗೋದು, ಸೂರ್ಯನೇ ಆರತಿ ಮಾಡೋದು, ಆ ರೀತಿಯಲ್ಲಿ ಉಂಟದು. ಪ್ರಕೃತಿಯ ಪೂಜೆ ಮಾಡೋದು. ತುಂಬ ಜನ ಬಂದರೆ ಅವ್ನು ಧ್ಯಾನ ಸಿಕ್ಕಿರೋದು ಭಂಗ ಆಗ್ತದಂತೆ. ಹಾಗಾಗಿ ಇಲ್ಲಿ ಯಾವ ಸೌಲಭ್ಯ ಬರೋದು ಕಷ್ಟ, ತುಂಬ ಜನ ಬರೋದು ಕಷ್ಟ. ಈಗ ಏನೋ ಸ್ವಲ್ಪ ಜನ ಬರ್ತಾಯಿದ್ರು, ಎಲ್ಲ ಟೈಮಲ್ಲಿ ಹೇಗೆ ಇರೋದಿಲ್ಲ. ಈಗ ರಜೆ ಎಲ್ಲ ಉಂಟು ಬರ್ತಾಯಿದ್ರು. ಇಲ್ಲಿ ಸ್ಥಳ ಪುರಾಣ ಇತಿಹಾಸ ಎಲ್ಲ ಇದೆ. ಸರಿ, ಥ್ಯಾಂಕ್ ಯು. ಒಂದು ನೆಟೆ ಉಂಡ ದೇವಸ್ಥಾನ ಹಾಂ ಗುಡ್ ಡ್ಯಾನ್ ನೀರು ಆಂಡ್ ದೇವರನ ದರ್ಶನ ಆಂಡ್ ಗಾಡಿ ಮೂಲ್ದಿ ಇದ್ದು ಸಾಧಾರಣ 5 ಕಿಲೋಮೀಟರ್ ನಡತ 2 ಕಿಲೋಮೀಟರ್ ಬಂದಿತ್ತೇರು ನಡತದ 5 ಕಿಲೋಮೀಟರ್ ಪೋದು ಮುಟ್ಟನಾಗ ಭಾರಿ ಎಡ್ಡೆ ದೇವಸ್ಥಾನ ಅಲ್ಪನೆ ವನಸ್ಲ ಉಂಡು ಮಾತೆರ್ಲವರ ಭತ್ತದ ತೂಪಿನಂಚಿನ ಜಾಗ. ನಾನು ವೀಡಿಯೋ ಎಂಡ್ ಮಲ್ಪ ಇಡೆಗೆ ನಾನೊಂದು ವೀಡಿಯೋ ತಿಕ್ಕಗ ಇನ್ನಿತ ವೀಡಿಯೋ ಇಷ್ಟ ಆದಿತ್ತಂಡ ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ, ಅಂಚನೆ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ. ಬಾಯ್ ಬಾಯ್ ಬನ್ನಿ ಅಪ್ಪ ಬಾಯ್ ಬನ್ನಿ.